ಮಂಗಳೂರು ಹೊರವಲಯದ ಗುರುಪುರ ಕೈಕಂಬ ಪರಿಸರದಲ್ಲಿ ನಡೆದ ಉದ್ಯಮಿ ವೆನ್ಸ್ ಅಬ್ದುಲ್ಲಾ ಕೊಲೆ ಯತ್ನ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಇಲ್ಲದೇ ಇದ್ದಲ್ಲಿ ನವೆಂಬರ್ 23ರಂದು ಬಜ್ಪೆ ಠಾಣೆಯ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ಮುಸ್ಲಿಂ ಜಮಾಅತ್ ಕೋಆರ್ಡಿನೇಟರ್ ಅಶ್ರಫ್ ಕಿನಾರ ಎಚ್ಚರಿಸಿದ್ದಾರೆ. ಈ ಬಗ್ಗೆ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಕೈಕಂಬ ಪರಿಸರದಲ್ಲಿ ಕೆಲವು ಸಂಸ್ಥೆಗಳಲ್ಲಿ ನಡೆಯುತ್ತಿದ್ದ ಅವ್ಯವಹಾರವನ್ನ ಬಯಲಿಗೆಳೆಯುವ ಪ್ರಮುಖ ಪಾತ್ರ ವಹಿಸಿದ್ದ ಅಬ್ದುಲ್ಲಾ ಅವರ ಹತ್ಯೆಗೆ ಈ ಮುಂಚೆಯೂ ಯತ್ನಗಳು ನಡೆದಿದ್ದವು. ಈ ಬಗ್ಗೆ ಬಜ್ಪೆ ಪೊಲೀಸ್ ಠಾಣೆಗೆ ದೂರನ್ನೂ ನೀಡಲಾಗಿತ್ತು. ಆದರೆ ಠಾಣೆಯಿಂದ ಈವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇದೀಗ ಅಬ್ದುಲ್ಲರ ಮೇಲೆ ನಡೆದ ಮಾರಣಾಂತಿಕ ತಲವಾರು ದಾಳಿ ಪ್ರಕರಣದಲ್ಲೂ ಆರೋಪಿಗಳನ್ನ ಬಂಧಿಸಿ ಸೂಕ್ತ ವಿಚಾರಣೆ ನಡೆಸುವಲ್ಲಿ ಬಜ್ಪೆ ಪೊಲೀಸರು ಆಸಕ್ತಿ ತೋರುವಂತೆ ಕಾಣುತ್ತಿಲ್ಲ ಎಂದು ಆರೋಪಿಸಿದರು. ವೆನ್ಸ್ ಅಬ್ದುಲ್ಲಾ ಕೊಲೆ ಯತ್ನ ಆರೋಪಿಗಳನ್ನು ಕೂಡಲೇ ಬಂಧಿಸದಿದ್ದರೆ ನವೆಂಬರ್ 23 ಸೋಮವಾರ ಬಜ್ಪೆ ಠಾಣೆ ಎದುರು ಒಂದು ಬೃಹತ್ ಪ್ರತಿಭಟನೆ ನಾವು ಮಾಡಲಿದ್ದೇವೆ ಎಂಬುದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಘೋಷಣೆ ಮಾಡುತ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ಕೈಕಂಬ ಪರಿಸರದಲ್ಲಿ ಕೆಲವು ಸಂಸ್ಥೆಗಳಲ್ಲಿ ನಡೆಯುತ್ತಿದ್ದ ಅವ್ಯವಹಾರವನ್ನು ಬಯಲಿಗೆಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಬ್ದುಲ್ಲಾರವರ ಹತ್ಯೆಗೆ ಈ ಮುಂಚೆಯೂ ಮನೆಯೊಳಗೆ ನುಗ್ಗಿ ಪ್ರಯತ್ನ ನಡೆದಿದ್ದು ಬಜ್ಪೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿತ್ತು. ಆದರೆ ಠಾಣೆಯಿಂದ ಯಾವುದೇ ಕ್ರಮ ಈ ತನಕ ಕೈಗೊಂಡಿಲ್ಲ. ಕಳೆದ 1 ವರ್ಷದ ಹಿಂದೆ ಮಸೀದಿಯೊಂದರಲ್ಲಿ ನಡೆದ ವಾದ ವಿವಾದಕ್ಕೆ ಸಂಬಂಧಿಸಿ ಕೆಲವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಈ ಸಂದರ್ಭದಲ್ಲಿ ಅಬ್ದುಲ್ಲರವರು ಬೆಂಗಳೂರಿನಲ್ಲಿದ್ದರು. ಪ್ರಕರಣ ನಡೆದು 1 ವರ್ಷ ಕಳೆದ ನಂತರ ಕಳೆದ ತಿಂಗಳಲ್ಲಿ ಅಬ್ದುಲ್ಲರ ಹೆಸರಿನಲ್ಲಿ ದೂರಿನಲ್ಲಿ ಇಲ್ಲದಿದ್ದರೂ ಪ್ರಕರಣದಲ್ಲಿ ಸೇರಿಸಲಾಗುತ್ತದೆ. ಇದೀಗ ಅಬ್ದುಲ್ಲರವರ ಮೇಲೆ ನಡೆದ ಮಾರಣಾಂತಿಕ ತಲವಾರು ದಾಳಿ ಪ್ರಕರಣದಲ್ಲೂ ಆರೋಪಿಗಳನ್ನು ಬಂಧಿಸಿ ಸೂಕ್ತ ವಿಚಾರಣೆ ನಡೆಸುವಲ್ಲಿ ಬಜ್ಪೆ ಪೊಲೀಸರು ಆಸಕ್ತಿ ತೋರುವಂತೆ ಕಾಣುತ್ತಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಹಲ್ಲೆಗೊಳಗಾದ ಅಬ್ದುಲ್ಲಾ ವೆನ್ಸ್ರ ಸಹೋದರರಾದ ಬಹರುದ್ದೀನ್ ವೆನ್ಸ್, ನಿಯಾಜ್ ವೆನ್ಸ್, ಕಂದಾವರ ಕೈಕಂಬ ಬದ್ರಿಯಾ ಮಸೀದಿಯ ಅಧ್ಯಕ್ಷ ಬಸರಿಯಾ ಮೇಘಾ ಕೈಕಂಬ ಉಪಸ್ಥಿತರಿದ್ದರು.